जय 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 भीम, जय भीम, जय भीम, जय 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 भीम, जय भीम, जय भीम, जय 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 भीम, जय भीम, जय भीम, जय भीम, जय भीम, जय 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 भीम, जय 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 भीम। दक्षिण कन्नड़ जिला कांग्रेस ಪರಿಶಿಷ್ಟ ಹೋರಾಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಹೋರಾಟಕ್ಕೆ ಚಿರೈವಾಗಲಿ ಚಿರೈವಾಗಲಿ ಅಂಬೇಡ್ಕರ್ ಚಿಂತನೆ ಚಿರೈವಾಗಲಿ 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 ಅಂಬೇಡ್ಕರ್ ಚಿಂತನೆ ಚಿರೈವಾಗಲಿ ಸಂಸದರಾಗಿದ್ದಾನೆ. ಈ ಸಂದರ್ಭದಲ್ಲಿ ಅಮಿತ್ ಶಾರಿಗೆ ಒಂದು ಸಂದೇಶ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರುವುದಕ್ಕೆ ಅಮಿತ್ ಶಾ ಸಂಸದರಾಗಿದ್ದಾನೆ. ಇವತ್ತು ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದಾರೆ ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಒಂದು ವೇಳೆ ಅಮಿತ್ ಶಾ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿಲ್ಲ ಅಂತಾದ್ರೆ ನಮ್ಮ ಮಂಗಳೂರಿನ ಬಂದರ್ನಲ್ಲಿ ನಮ್ಮ ಮುಸ್ಲಿಂ ಸಹೋದರರ ಜೊತೆ ಅಡಿಕೆ ವ್ಯಾಪಾರ ಮಾಡಬೇಕಾಗಿತ್ತು ಎಂಬುದನ್ನು ನಾವು ಮರಿಬಾರ್ದು. ಇವತ್ತು ಅಂಬೇಡ್ಕರ್ ಕೊಟ್ಟಿದ್ದಕ್ಕೆ, ಸಂವಿಧಾನ ಕೊಟ್ಟಿದ್ದಕ್ಕೆ ಇವತ್ತು ಸಂಸದರಾಗಿದ್ದಾನೆ, ಸಚಿವರಾಗಿದ್ದಾನೆ. ಇವತ್ತು ಅದೇ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಇವತ್ತು ಉನ್ನತ ಸ್ಥಾನವನ್ನು ಏರಿ ಇವತ್ತು ತನ್ನ ಮಗನಿಗೆ ಈ ಜಗತ್ತಿನ ಅತ್ಯಂತ ಉತ್ತಮ ಒಂದು ಹುದ್ದೆಯನ್ನು ಇವತ್ತು ಸ್ವರ್ಗದಂತ ಸುಖವನ್ನು ವಹಿಸಲಿಕ್ಕೆ ಅವನು ಇವತ್ತು ಅಂಬೇಡ್ಕರ್ ಅವರ ಭಿಕ್ಷೆಯನ್ನು ಬದುಕ್ತಾ ಇದ್ದಾನೆ. ಮಾತ್ರ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ್ದು ಕಾಂಗ್ರೆಸ್ ಅಲ್ಲ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಿರಂತರವಾಗಿ ಹಿಂಸೆ ಮಾಡಿದ್ದು ಯಾರಂತ ಕೇಳಿದ್ರೆ ಅದು RSS ಎಂಬುದನ್ನು ನಾವು ಮರಿಬಾರ್ದು. ಯಾಕಂತ ಹೇಳಿದ್ರೆ ಹಿಂದೂ ಕೋಡ್ ಬಿಲ್ ಅನ್ನು ಜಾರಿ ಮಾಡಬೇಕಾದ್ರೆ ಅದರ ವಿರುದ್ಧ ಹೋರಾಟ ಮಾಡಿದವರು ಯಾರು ಅಂತ ಕೇಳಿದ್ರೆ ಅದು RSS ನವರು. ನೆಹರು ಅವರ ಜೊತೆ ಬೆಂಬಲಿತವಾಗಿ ಇವತ್ತು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಜಾರಿ ಮಾಡಬೇಕು ಅಂತ ಪಟ್ಟು ಹಿಡಿದಾಗ ಅಂಬೇಡ್ಕರ್ ಅವರು ಜೀವಂತವಾಗಿರುವಾಗ ಅವರ ಪ್ರತಿಕೃತಿಯನ್ನು ಸುಟ್ಟವರು ಯಾರು ಕೇಳಿದ್ರೆ ಅದು RSS ನವರು. ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಕಾನೂನು ಪದವಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಅದು RSS ನವರು ಎಂಬುದನ್ನು ನಾವು ಮರಿಬಾರ್ದು. ಬಂಧುಗಳೇ, ಸಂವಿಧಾನ ನಾವು ಪ್ರೇಮಿಗಳು, ಸಂವಿಧಾನ ವಿರೋಧಿಗಳು ಬಿಜೆಪಿಯವರು ಅಂತ ನಾವು ಈ ಹಿಂದೆ ಜಂತರ್ ಮಂತರ್ ನಲ್ಲಿ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವನ್ನು ಸುಟ್ಟವರು ಯಾರು ಅಂತ ಕೇಳಿದ್ರೆ ಇದೇ ಬಿಜೆಪಿ ಅಂಗ ಸಂಸ್ಥೆ ಆಗಿರುವಂತಹ RSS ನವರು ಎಂಬುದನ್ನು ನಾವು ಮರಿಬಾರ್ದು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿನಲ್ಲಿಯೇ ವಿಶ್ವಜ್ಞಾನಿ ಎಂಬ ಬಿರುದನ್ನು ಪಡೆದಂತಹ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಂಧುಗಳೇ, ಈ ಅಂಬೇಡ್ಕರ್ ಅವರು ಒಂದು ವೇಳೆ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನ ಮಾಡಿ ಒಂದು ವೇಳೆ ಕ್ಷಮೆಯನ್ನು ಕೇಳಿಲ್ಲ ಅಂತಾದ್ರೆ, ಒಂದು ವೇಳೆ ಈ ಅಧಿಕಾರದಿಂದ ಕೆಳಗೆ ಇಲ್ಲ ಅಂತಾದ್ರೆ ಬಿಜೆಪಿಯ ದಲಿತರು ಕೂಡ ಅವರು ಸುಮ್ಮನೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಅವಮಾನ, ಶಿಕ್ಷಣ ಮತ್ತು ವಿದ್ಯಾವಂತರಾದವರು ಅವಮಾನ ಮತ್ತು ಅಪಮಾನವನ್ನು ಸಹಿಸಿಕೊಳ್ಳುವಂತಾದ್ರೆ ತಾಯಿಯ ಗರ್ಭದಲ್ಲಿ ಸಾಯುವುದು ಮೇಲು ಅಂತ ಹೇಳ್ತಾರೆ. ಇವತ್ತು ಬಿಜೆಪಿಯಲ್ಲಿರುವಂತಹ ದಲಿತರು ಕೂಡ ಅದನ್ನು ಕ್ಷಮಿಸುವುದಿಲ್ಲ ಎಂಬ ಭರವಸೆ ನನ್ನಲ್ಲಿದೆ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಹುಲಿಯ ಹಾಲನ್ನು ಕುಡಿದವನು ಗರ್ಜಿಸಲೇಬೇಕು ಎಂದು. ಇವತ್ತು ಎಲ್ಲರೂ ಶಿಕ್ಷಣವಂತರು, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಣವಂತರು, ವಿದ್ಯಾವಂತರು, ಬುದ್ಧಿವಂತರು ಎಲ್ಲರೂ ಇವತ್ತು ನಾವೆಲ್ಲ ಒಟ್ಟು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ನಿಂತಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೇವಲ ಹೆಸರಲ್ಲ, ಅದು ನಮ್ಮ ಉಸಿರು, ರಕ್ತದ ಪ್ರತಿಯೊಂದು ಕಣಕಣದಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದ್ದಾರೆ ಎಂಬ ಸಂದೇಶವನ್ನು ಕೊಡುತ್ತಾ
ಕಡೆಯದಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವಂತ ದೇಶಕ್ಕೆ ಸಮಾನತೆಯನ್ನ ಸಾರಿದಂತ, ದೇಶದಲ್ಲಿ ಸಮಾನತೆಯ ಮೂಲಕ ಈ ದೇಶದ 145 ಕೋಟಿ ಜನರು ಒಗ್ಗಟ್ಟಾಗಿರಬೇಕು ಅಂತ ಹೇಳುವ ಮಂತ್ರವನ್ನ ಬೋಧಿಸಿ ಅದನ್ನು ಸಾಧಿಸಿ ಈ ದೇಶಕ್ಕೆ ಕೊಟ್ಟು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ರೀತಿಯ ಸಂವಿಧಾನವನ್ನು ಕೊಟ್ಟು 145 ಕೋಟಿ ಜನರು, ವಿವಿಧ ಭಾಷೆ, ವಿವಿಧ ಜಾತಿ, ವಿವಿಧ ಧರ್ಮ ಇದ್ರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಂತೆ ಬದುಕಬೇಕು ಅಂತ ಹೇಳುವ ದಾರಿಯನ್ನು ಹಾಕಿಕೊಟ್ಟಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಬಿಜೆಪಿ ಅವಮಾನ ಮಾಡ್ತದೆ ಅಂತ ಆದ್ರೆ ಬಿಜೆಪಿ ಅವರ ಹತ್ರ ನಮ್ಮ ಸವಾಲು, ನೀವು ಈ ದೇಶ ಸಂವಿಧಾನವನ್ನ ಒಪ್ತೀರೋ ಇಲ್ವೋ? ಈ ದೇಶ ಸಂವಿಧಾನ ಮೇಲೆ ನಿಮ್ಗೆ ಗೌರವ ಇದೆಯೋ ಇಲ್ವೋ? ಈ ದೇಶದ ಸಂವಿಧಾನ ಅಡಿಯಲ್ಲಿ ನೀವೊಂದು ಪ್ರಧಾನಮಂತ್ರಿ, ಗೃಹ ಸಚಿವರು ಆಗಿದ್ದಿದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊಡುಗೆ ಅಂತ ಹೇಳುವುದನ್ನ ನೀವು ಒಪ್ತೀರೋ ಇಲ್ವೋ? ಒಪ್ಪದೇ ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳುವ ಮಾತನ್ನ ಈ ಜಾಥಾದ ಸಂದೇಶದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಶಾಸಕನಾಗಿದ್ದಿದ್ರೆ, ಹರೀಶ್ ಕುಮಾರ್ ಅವರು ಮಾಜಿ ಶಾಸಕರಾಗಿದ್ರೆ, ರಮನಾಥ್ ರೈಗಳು ಮಾಜಿ ಸಚಿವರಾಗಿದ್ರೆ, ಅನೇಕರು ಕಾರ್ಪೊರೇಟರ್ಗಳು ಬೇರೆ ಬೇರೆ ನಿಗಮದ ಅಧ್ಯಕ್ಷರಾಗಿದ್ದಿದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತ ಹೇಳುವುದನ್ನ ಮರೆಯಲಿಕ್ಕೆ ಕೂಡುದು. ಬಿಜೆಪಿ ಅವರೇ, ನೀವು ಪ್ರತಿಭಟನೆ ಮಾಡ್ತೀರಿ, ಅಗೌರವ ತೋರಿಸ್ತೀರಿ, ಸಂಸತ್ತಿನಲ್ಲಿ ನೀವು ಅಂಬೇಡ್ಕರ್ 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 ಅಂತ ಯಾಕೆ ಹೇಳ್ತೀರಿ? ಅದರ ಬಗ್ಗೆ ದೇವರ ಪ್ರಾರ್ಥನೆ ಮಾಡಿ ನೀವು ಅಲ್ಲಿ ಸಲ್ತೀರಿ ಅಂತ ಮಾತನ್ನ ಹೇಳ್ತೀರಿ. ನಿಮ್ಮ ಮಾತಿನ ಮರ್ಮ ಏನು? ನಿಮ್ಮ ಮಾತಿನಲ್ಲಿರುವಂತ ಅರ್ಥ ಏನು? ಯಾರು ಈ ದೇಶದ ಚರಿತ್ರೆಯನ್ನ ತಿಳಿಯುವುದಿಲ್ವೋ ಅವರು ದೇಶದ ಚರಿತ್ರೆಯನ್ನ ನಿರ್ಮಾಣ ಮಾಡಲು ಅಸಾಧ್ಯ. ಯಾರಿಗೆ ದೇಶದ ಆಗು ಹೋಗು ಗೊತ್ತಿಲ್ವೋ ಅವರು ಈ ದೇಶವನ್ನ ಕಟ್ಟಲಿಕ್ಕೆ ಅಸಾಧ್ಯ. ಇವತ್ತು ಈ ದೇಶದಲ್ಲಿ ಅನೇಕ ರಾಜ್ಯಗಳು, ಅನೇಕ ಧರ್ಮದವರು, ಅನೇಕ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಈ ದೇಶವನ್ನ ಕಟ್ಟುವಂತಹ ಪ್ರಯತ್ನ ಮಾಡಿದ್ದಿದ್ರೆ, ಅವರಿಗೆಲ್ಲರಿಗೂ ಈ ಸಮಾಜದಲ್ಲಿ ಗೌರವ ಸಿಕ್ಕಿದ್ದಿದ್ರೆ ಅದಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕಾರಣ ಹೊರತು ನರೇಂದ್ರ ಮೋದಿ ಅಲ್ಲ, ಅಮಿತ್ ಶಾ ಅಲ್ಲ, ನಡ್ಡಾ ಅಲ್ಲ, ಅಥವಾ ಇಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಅಲ್ಲ. ಅವರಿಗಿಂತಲೂ ಬಿಗಿಲಾಗಿ ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡಿದಂತವರು, ಈ ದೇಶದ ಸರ್ವ ಜನರಿಗೆ ಊಟ, ತಿಂಡಿ, ಮನೆ, ಶಿಕ್ಷಣ, ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತ ಹೇಳುವುದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಅಮಿತ್ ಶಾ ಅವರು ಗೃಹ ಸಚಿವರು ಆಗ್ತಾ ಇದ್ರು, ಒಬ್ಬರು ರೌಡಿ ಶೀಟರು, ಒಬ್ಬರು ಅವರು ಎನ್ಕೌಂಟರ್ ಸ್ಪೆಷಲಿಸ್ಟು, ಅವರನ್ನ ಇವತ್ತು ಗಡಿಪಾರು ಮಾಡಿದವರು ಈ ದೇಶದ ಗೃಹ ಮಂತ್ರಿ ಆಗಿದ್ದಿದ್ರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೃಪೆಯಿಂದ ಅಂತ ಹೇಳಿದನ್ನ ಕೇಳಬೇಕಾಗ್ತದೆ. ನಾಚಿಕೆ ಆಗೋದಿಲ್ಲ ಗೃಹ ಸಚಿವರೇ ನಿಮ್ಗೆ? ಗೃಹ ಸಚಿವರೇ, ನೀವು ಈ ದೇಶ ಸಂವಿಧಾನವನ್ನ ಓದಿದ್ದೀರಾ? ಈ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದೀರೋ? ಎಲ್ಲಿಯೋ ಗಲಾಟೆ ಪುಂಡಾಟಿಕೆ ಮಾಡಿಕೊಂಡಿದ್ದವರು ದೇಶದ ಗೃಹ ಸಚಿವರಾಗ್ಲಿಕ್ಕೆ ವೇದಿಕೆಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದು ಅಮಿತ್ ಶಾ ಹೊರತು ಮೋದಿ ಅಲ್ಲ, ಅಥವಾ ನಿಮ್ಮ ಪಕ್ಷದ RSS ಪ್ರಮುಖರಲ್ಲ, ಅಥವಾ ನಿಮ್ಮ ಪಕ್ಷದ ಯಾವೊಬ್ಬ ಕಾರ್ಯಕರ್ತನು ಈ ದೇಶದ ಹೋರಾಟಕ್ಕಾಗಿ ಅವರು ತಮ್ಮ ತ್ಯಾಗವನ್ನು ಮಾಡಿಲ್ಲ. ಇವತ್ತು ದೇಶಕ್ಕಾಗಿ, ಸ್ವತಂತ್ರಕ್ಕಾಗಿ ಏನಾದರೂ ತ್ಯಾಗ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಹೊರತು ಇವರ ಪಕ್ಷದಿಂದ ಯಾರೂ ಮಾಡಿಲ್ಲ. ನಿಮ್ಮ ತ್ಯಾಗ ಇಲ್ಲ, ನಿಮ್ಮ ಸಮರ್ಪಣೆ ಇಲ್ಲ, ನಿಮ್ಮ ಬದ್ಧತೆ ಇಲ್ಲ. ನಿಮ್ಮ ತ್ಯಾಗ, ಸಮರ್ಪಣೆ, ಬದ್ಧತೆ ಇಲ್ಲದಿರುವುದರಿಂದ ಅಮಿತ್ ಶಾ ಅವರ ಮಾತಿನಲ್ಲಿ, ಬಾಯಲ್ಲಿ ಈ ಮಾತುಗಳು ಬರ್ತವೆ. ನಾನು ಖಂಡಿಸ್ತೇನೆ. ನಿಮ್ಗೆ ರಾಷ್ಟ್ರೀಯ ಪಕ್ಷ ಅಂತ ಹೇಳುವಂತ ನೈತಿಕತೆ ಇದ್ದಿದ್ರೆ ಈ ದೇಶದ ಪ್ರಧಾನಮಂತ್ರಿ ಅವರು ಆಗಸ್ಟ್ 15ರಂದು ಆ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡಬೇಕಿದ್ರೆ ಅವರು ದೇಶದ ಕ್ಷಮೆಯನ್ನ ಕೇಳಿ ಧ್ವಜಾರೋಹಣವನ್ನು ಮಾಡಬೇಕಿದ್ರೆ ಇಡೀ ಸಮಾಜದ ಕ್ಷಮೆಯನ್ನ ಕೇಳಬೇಕು. ಈ ದೇಶದ 145 ಕೋಟಿ ಜನ ಇವತ್ತು ನೊಂದಿದ್ದಾರೆ. ಅವರ ಮಾತುಗಳು ಈ ದೇಶದ ಆಗು ಹೋಗುಗಳಿಗೆ ಇವತ್ತು ಪ್ರತಿಯೊಂದು ಹಂತದಲ್ಲಿಯೂ ದೇಶದ ರಕ್ಷಣೆಗೋಸ್ಕರ ಏನಾದರೂ ಪ್ರಯತ್ನ ಮಾಡಿದ್ದಿದ್ರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಅವರ ನೀತಿ ಸಿದ್ಧಾಂತಗಳು
ಇನ್ನೂ ಪ್ರಸ್ತುತ, ಮುಂದೆಯೂ ಪ್ರಸ್ತುತ, ಕಾಲ ಕಾಲಕ್ಕೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಭಾರತ ದೇಶವನ್ನು ಎತ್ತಿ ಹಿಡಿತದೆ. ಭಾರತ ದೇಶದಲ್ಲಿ ಅವರು ಆಡಿಕೊಟ್ಟಂತಹ ದಾರಿ ನಮ್ಮೆಲ್ಲರನ್ನ ಗೌರವದಿಂದ ನಡೆಯುವಂತೆ ಮಾಡಿದೆ. ನಮಗೆ ಸಮಾನತೆ ಕೊಟ್ಟಿದೆ, ನಮ್ಮ ಒಟ್ಟಿಗೆ ಅಕ್ಕಿಯನ್ನು ಕೊಟ್ಟಿದೆ. ಸಮಾನತೆಯ ದೃಷ್ಟಿಯಲ್ಲಿ ಈ ದೇಶದಲ್ಲಿ ಯಾರಾದರೂ ಕೆಲಸ ಮಾಡೋದಿದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೊರತು ಬಿಜೆಪಿ ಅಲ್ಲ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಮ್ದು ಹೋರಾಟ ಏನಿದ್ರು ಇವತ್ತು ನಾವು ಪಾದಯಾತ್ರೆ ಮೂಲಕ ಇಲ್ಲಿ ಬಂದಿದ್ದೇವೆ. ನಮ್ಮನ್ನು ನಾವು ನೊಂದುಕೊಂಡಿದ್ದೇವೆ, ನಮ್ಮನ್ನು ನಾವು ದಣಿಸಿದ್ದೇವೆ, ಬಿಸಿಲಿಗೆ ನಿಂತಿದ್ದೇವೆ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಮಾತುಗಳನ್ನು ಮಾತಾಡ್ತಾ ಇದ್ದೇವೆ. ಇದು ನಮ್ಮ ಬೆವರು ಈ ದೇಶದ ಹಿತಕ್ಕಾಗಿ, ನಮ್ಮ ಬೆವರು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ, ನಮ್ಮ ಬೆವರು ಈ ಸಮಾಜವನ್ನ ಕಟ್ಟುವಂತಹ ಉದ್ದೇಶ. ಇವತ್ತು ಜಾತಿಯ ವಿಷ ಬೀಜವನ್ನ ಬಿತ್ತಿ ಎಲ್ಲೆಲ್ಲರನ್ನು ಒಬ್ಬೊಬ್ಬರು ಹುಡುಕಿ ಯಾರು ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅವರನ್ನ ಒಬ್ಬೊಬ್ಬರನ್ನಾಗಿ ಹುಡುಕುವ ಪ್ರಯತ್ನ ಮತ್ತು ಅವರು ನಮ್ಮವರು ಅಂತ ಹೇಳುವ ಪ್ರಯತ್ನ ಬಿಜೆಪಿ ಅವರು ಮಾಡ್ತಿದ್ದಾರೆ. ನಿಮ್ಮ ಈ ಟೂರಿಂಗ್ ಟಾಕೀಸ್ ಏನಿದೆ ಇದು ನಡೆಯುವುದಿಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ ಇಟ್ಕೊಂಡು ಹೋದರು, ಅಲ್ಲಿ ಹೋಗಿ ಅವರ ಬಗ್ಗೆ ಗುಣಗಾನ ಮಾಡಿದ್ರು, ಜನ ಅದನ್ನ ತಳ್ಳಿ ಹಾಕಿದ್ರು. ಅವರು ಇನ್ನೂ ಬಿಜೆಪಿ ಸಿದ್ಧಾಂತದಲ್ಲಿ ಇರಲಿಲ್ಲ, ಜಾತಿವಾದಿ ಸಿದ್ಧಾಂತದಲ್ಲಿ ಇರಲಿಲ್ಲ, ಅವರು ಸಮಾನತೆ ಚಿಂತನೆಯಲ್ಲಿ ಇದ್ರು ಅಂತ ಹೇಳಿ ಆದಾಗ ಬೇರೆ ಬೇರೆ ಕಡೆ ದಾರಿಯನ್ನು ಹುಡುಕ್ತಾರೆ. ಬಿಜೆಪಿ ಪ್ರಕಾರ 2014ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಅಂತ ಬಿಜೆಪಿಯವರು ಎನಿಸಿಕೊಂಡಿರ್ಬೋದು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಗೆ ಬಂದದ್ದು 1950ರಲ್ಲಿ ಅಂತ ಹೇಳುವುದನ್ನು ಬಿಜೆಪಿ ಅವರಿಗೆ ಕಿವಿ ಮಾತನ್ನ ಹೇಳಿ ನಿಮ್ಗೇನಾದ್ರೂ ನಾಚಿಕೆ ಮರ್ಯಾದೆ ಗೌರವ ಇದ್ರೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ವೇದವಾಸ್ ಕಾಮತ್ ಅವರು, ಡಾಕ್ಟರ್ ಭರತ್ ಶೆಟ್ಟಿ ಅವರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಈ ಸಮಾಜ ನೊಂದಿದೆ. ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ರು ಅವರು ನೊಂದಿದ್ದಾರೆ. ಅವರಲ್ಲಿ ಕ್ಷಮೆ ಯಾಚಿಸಿ ತಮ್ಮ ಹುದ್ದೆಗೆ ರಾಜೀನಾಮೆ. ನಿಮ್ಮಲ್ಲಿ ನಿಜವಾದಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೇಲೆ ಪ್ರೀತಿ ಇದ್ದಿದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಗೌರವ ಇದ್ದಿದ್ರೆ ನೀವು ತಕ್ಷಣ ನಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಬೇಕು. ರಾಷ್ಟ್ರಪತಿಗೆ ನಾನು ಒತ್ತಾಯ ಮಾಡ್ತೇನೆ. ರಾಷ್ಟ್ರಪತಿಗಳೇ, ಇವತ್ತು ನಿಮ್ಮ ಗೃಹ ಸಚಿವರು ಸಂಪುಟದಲ್ಲಿ ಅಮಿತ್ ಶಾ ಅವರು ಈ ದೇಶದ ಸಂವಿಧಾನವನ್ನ ಅಪಮಾನ ಮಾಡಿದ್ದಾರೆ, ಸಂವಿಧಾನ ಶಿಲ್ಪಿಯನ್ನ ಅಪಮಾನ ಮಾಡಿದ್ದಾರೆ. ಹಿಂದೆ ಕೂಡ ನಿಮ್ಮ ಪ್ರಯತ್ನಗಳು ನಡೆದಿತ್ತು ಸಂವಿಧಾನವನ್ನು ಬದಲಾವಣೆ ಮಾಡುವುದು. ಈ ದೇಶದ ಜನತೆ ಅದಕ್ಕೆ ಒಪ್ಪಲಿಲ್ಲ. ನೀವು ಇಮಿಡಿಯೇಟ್ ಆಗಿ ಗೃಹ ಸಚಿವರನ್ನ ಸಂಪುಟದಿಂದ ವಜಾ ಮಾಡಲಿಕ್ಕೆ ಪ್ರಧಾನಮಂತ್ರಿಗೆ ಸೂಚಿಸಬೇಕು. ಪ್ರಧಾನಮಂತ್ರಿ ಅವರು ಒಂದು ವೇಳೆ ನಿಮಗೆ ಸೂಚಿಸದೇ ಇದ್ದರೆ ತಾವೇ ಸ್ವತಃ ಈ 145 ಕೋಟಿ ಜನರ ಭಾವನೆಗಳನ್ನು ತಿಳಿದು ಗೃಹ ಸಚಿವರ ಹುದ್ದೆಯಿಂದ ಅವರನ್ನು ವಜಾಗೊಳಿಸಬೇಕು ಅಂತೇಳಿ ಹೇಳುವ ಮೂಲಕ ಈ ಒಂದು ಹೋರಾಟ ಅವರು ಹೇಳೋದಿಲ್ಲ. ಅವರಿಗೆ ಜೈಬಿ ಹೇಳಿದ್ರು ಚಿಕ್ಕದಾಗ್ತಾರೆ, ಅವರ ಮನಸ್ಥಿತಿ ಬೇರೆನೇ ಇದೆ. ಹಾಗಾಗಿ ನೀವು ಒಂದು ಸವಾಲು ಹಾಕಿದ್ರಲ್ಲ, ತಾಕತ್ತಿದ್ರೆ ಬಿಜೆಪಿ ಅವರೇ ಸಾರ್ವಜನಿಕವಾಗಿ ಬಂದು ಜೈ ಭೀಮ್ ಹೇಳಿ ಅವರು ಮರುದಿವಸ ಅವರ ಪಕ್ಷದಿಂದ ಹೊರಗೆ ದುಡಿಯುತ್ತಾರೆ. ಅಂದವರಿಂದ ನಮಗೆ ಪಾಠ ಕಲಿಯಬೇಕಾ? ಜೈ ಭೀಮ್. ಅಮೂಲ್ಯವಾದಂಥ ಸಂವಿಧಾನವನ್ನು ಕೊಟ್ಟವರು. ಇವತ್ತು ಅಂಬೇಡ್ಕರ್ಗೆ ಅಪಮಾನ ಹಾಕುವ ರೀತಿಯಲ್ಲಿ ದೇಶದ ಸರ್ಕಾರ ನಡೆಸಿರ್ತಕ್ಕಂಥ ಗೃಹ ಸಚಿವರು ಲೋಕಸಭೆಯಲ್ಲಿ ಎಲ್ಲ ಸದಸ್ಯರಿರ್ತಕ್ಕಂಥ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಶಾ ಅವರು ಮಾತಾಡೋದಕ್ಕೆ ನನಗೆ ಆಶ್ಚರ್ಯ ಇಲ್ಲ. ಅವರ ಮನಸ್ಸಲ್ಲಿ ಏನಿತ್ತು ಅದು ಬಾಯಲ್ಲಿ ಬಂತು. ಅದನ್ನ ಹೇಳಲಿಕ್ಕೆ ಅವರಿಗೆ ಕಷ್ಟ ಆಗ್ತಿತ್ತು. ಅದನ್ನ ಸರಿಯಾದ ಮಾತನ್ನು ಅವರಿಗೆ ಅದು ಸರಿ ಅಂತ ಅನ್ನಿಸಿರ್ಬಹುದು ಅಂತ ನನ್ನ ಲೆಕ್ಕಾಚಾರ. ಇವತ್ತು ಅದನ್ನು ಸರಿಪಡಿಸಲಿಕ್ಕೆ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾರೆ. ಲೋಕಸಭೆಯಲ್ಲಿ ಎಲ್ಲರ ಎದುರುಗಡೆ ಮಾತಾಡಿದತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ, ನಾನು ಹೇಳಿದ ಮಾತನ್ನ ಮರೋಡ್ಕರ್ ಅಂದ್ರೆ ಅದನ್ನು ತಿರುಚಿ ಹೇಳ್ತಾರಂತ ಹೇಳ್ತಕ್ಕಂಥದ್ದು ಹೇಳುದಾದ್ರೆ ಅವರಿಗೆ ಜ್ಞಾನ ಉಂಟಾ ಇಲ್ವಾ ಅಂತ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ಇವತ್ತು ಅವರು ಅಪಮಾನ ಮಾಡಿರ್ತಕ್ಕಂಥದ್ದು ಬಹುಶಃ ಈ ಒಂದು ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ
ಪರಿಶಿಷ್ಟ ಜಾತಿಯ ಸಂಘಟನೆ ಇದೆ ಕಾಂಗ್ರೆಸ್ ಪಕ್ಷದ. ಆ ಸಂಘಟನೆಯ ಮೂಲಕ ಒಂದಾದ್ರೆ ಒಳ್ಳೆ ಸಂದೇಶ ಸಮಾಜಕ್ಕೆ ಹೋಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಬೇರೆ ಬೇರೆ ಭಾಗದಲ್ಲಿ ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡಿದೆ. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಸಂಘಟನೆ ಇದನ್ನು ಮಾಡಬೇಕು ಅನ್ನುವಂಥ ನನ್ನ ಆಶೆ ಅಪೇಕ್ಷೆ ಇತ್ತು. ಬಹುಶಃ ಆ ಒಂದು ಕಾರ್ಯಕ್ರಮವನ್ನ ಇವತ್ತು ಮನಮೋಹನ್ ಸಿಂಗ್ ರವರು ನಿಧನ ಆದ ಕಾರಣಕ್ಕಾಗಿ ಸ್ವಲ್ಪ ನಿಧನ ಆಗಿದೆ. ಈಗಾಗಲೇ ಈ ಕಾರ್ಯಕ್ರಮ ಆಗಬೇಕಿತ್ತು, ಇದು ನಿಧನ ಆಗಿದೆ. ಇವತ್ತು ನೀವೆಲ್ಲ ಗಮನಿಸ್ತಾ ಇದ್ದೀರಿ ದೇಶದ ಪರಿಸ್ಥಿತಿಯನ್ನ. ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಅವರ ಮಾತಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಮುಂದುವರೆದ ಸಮಾಜಕ್ಕೆ ಸೇರಿದಂತ ಲೋಕಸಭಾ ಸದಸ್ಯರು. ಅವರ ಮೂಲ ಉದ್ದೇಶ ಏನು ಅಂತ ಹೇಳಿ ಅದಕ್ಕೆ ಹಂಗೆ ಇವನ್ನಿ ಕನ್ನಡಿ ಬೇಕಾಗಿಲ್ಲ. ಯಾರ ಉದ್ದೇಶ ಇಟ್ಕೊಂಡು ಇದನ್ನ ಮಾತಾಡ್ತಾರೆ ಅಂತೇಳಿ ಅದರ ಮೇಲೆ ಈ ದೇಶದ ಪ್ರಧಾನಮಂತ್ರಿ ಯಾವ ಕಾರ್ಯಕ್ರಮ ಮಾಡಿದ್ದಾರೆ, ಬಿಜೆಪಿ ಪಕ್ಷ ಅವರ ಮೇಲೆ ಯಾವ ಶಿಸ್ತು ಕ್ರಮವನ್ನು ಕೈಗೊಂಡಿದೆ. ಅಂಬೇಡ್ಕರ್ ಅಪಮಾನ ಮಾಡಿರ್ತಕ್ಕಂಥದ್ದು, ಗಾಂಧೀಜಿಯವರ ಅಪಮಾನ ಮಾಡಿರ್ತಕ್ಕಂಥದ್ದು, ಬಹುಶಃ ಅನೇಕ ವಿಚಾರಗಳು ಅದು ಪರೋಕ್ಷವಾಗಿ ಮೋದಿ ಸಾಹೇಬರು ಸಹಿತವಾಗಿ ಬಿಜೆಪಿ ಎಲ್ಲರೂ ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಇದರಿಂದ ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳ್ತಕ್ಕಂಥ ಮಾತನ್ನ ತಾವೆಲ್ಲ ಗಮನಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರು ಇವರೆಲ್ಲ ಮಾತಾಡ್ತಕ್ಕಂಥವ್ರು ಯಾರು? ಇವತ್ತು ರಾಜಕೀಯವಾಗಿ ನಾವು ಯೋಚನೆ ಮಾಡೋದಾದ್ರೆ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ಇವತ್ತು ಮೂಲಭೂತವಾದವನ್ನ ಪ್ರೋತ್ಸಾಹ ಮಾಡ್ತಕ್ಕಂಥವ್ರು ಯಾರು ಅನ್ನೋದಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮೂಲಭೂತವಾದವನ್ನ ಪ್ರೋತ್ಸಾಹ ಮಾಡ್ತಕ್ಕಂಥವರು ಭಾರತೀಯ ಜನತಾ ಪಕ್ಷ. ಅದರ ಉದ್ದೇಶ ಏನು ಅಂತೇಳಿ ಮೂಲಭೂತವಾದಕ್ಕೆ ಹೋಗುವುದಾದ್ರೆ ಪರಿಶಿಷ್ಟ ಸಮಾಜಕ್ಕೆ ಕೊಡ್ತಕ್ಕಂಥ ಸ್ಥಾನಮಾನ ಏನು ಅಂತ ಹೇಳಿದನ್ನ ಪ್ರತಿಯೊಬ್ಬ ಸಮಸ್ತ ಸೋಸಿ ಸಮಾಜ ಅರ್ಥ ಮಾಡಬೇಕು ಅನ್ನೋಂಥ ಮಾತನ್ನು ನಾನು ಈ ಸಂಬಂಧ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೂಲಭೂತವಾದವನ್ನ ಯಾರು ಪ್ರೋತ್ಸಾಹ ಮಾಡ್ತಾರೆ, ಬಹುಶಃ ಮಾತಿಗೆ ಹೇಳ್ಬೋದು, ಬೇರೆ ಪಕ್ಷದ ಮೇಲೆ ಅವರು ಆರೋಪವನ್ನು ಮಾಡಬಹುದು, ಆದ್ರೆ ಬುದ್ಧಿಜೀವಿ ವರ್ಗ ಇರತಕ್ಕಂಥ ಪರಿಶಿಷ್ಟ ಸಮಾಜ ಇವತ್ತು ಅರ್ಥ ಮಾಡಬೇಕು. ಸಮಾಜದಲ್ಲಿ ಸಮಾನತೆಗೆ ಅವಕಾಶ ಮಾಡಿಕೊಡದವರು ಯಾರು, ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿರೋಧ ಮಾಡಿದವರು ಯಾರು ಅನ್ನುವಂಥದ್ದನ್ನ ಇವತ್ತು ನಾವು ಈ ಶಾ ಅವರ ಹೇಳಿಕೆಯಿಂದ ಅದಕ್ಕೆ ಇನ್ನೂ ಪುಷ್ಟಿ ಸಿಕ್ಕಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಮೋದಿಯವರು ಸಂವಿಧಾನದ ಪುಸ್ತಕವನ್ನು ಇತ್ತು ಪ್ರಧಾನಮಂತ್ರಿಯಾಗಿ ನಾಟಕ ಮಾಡಿದ್ರು. ಅವರ ಮೊದಲ ಏನಂತ ನಾಟಕ ಯಾವುದು ಅವರು ಹೇಳ್ತಾರೆ ಅದನ್ನು ಅವರು ಮಾಡಿತು. ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇದರ ಅರ್ಥ ಏನು ಅಂತ ಹೇಳಿದ್ರೆ ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿದೆ, ಉತ್ತರ ಕೊಡಬೇಕಾಗಿದೆ. ಇವತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅವರ ಮನಸ್ಸಲ್ಲಿ ಇದೆಯಾ? ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇವತ್ತು ಸಮಾಜದ ಎಲ್ಲ ವರ್ಗ ಜನರ ಜೊತೆ ಸಮಾನತೆ ಇಲ್ಲ, ಅವರಲ್ಲಿ ಅಸಮಾನತೆ, ನಮ್ಮ ಸಮಾಜದಲ್ಲಿ ಅಸಮಾನತೆಗೆ ಪುಷ್ಟಿ ಕೊಡ್ತಕ್ಕಂಥವ್ರು ಯಾರು ಅನ್ನೋದನ್ನು ನಾವು ಅರ್ಥ ಮಾಡಬೇಕಾಗಿದೆ. ಇದು ಒಂದು ಹೋರಾಟ, ಬಹುಶಃ ಇದು ಸಾಮಾಜಿಕ ನ್ಯಾಯದ ಹೋರಾಟ. ನಾನು ರಾಹುಲ್ ಗಾಂಧಿ ಅವರು ಮೆಚ್ಚಬೇಕಾಗಿದೆ. ಅವರು ಧೈರ್ಯವಾಗಿ RSS ವಿರುದ್ಧ ಬಹುಶಃ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ ಮುಂದಿಟ್ಟುಕೊಂಡು ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿದ್ರು. ಸದನದಲ್ಲಿ ಪ್ರತಿಭಟನೆ ಮಾಡಿದ್ರು, ಸದನದಲ್ಲಿ ಹೊರಗಡೆ ಕೂಡ ಪ್ರತಿಭಟನೆ ಮಾಡಿ ಸದನವನ್ನು ಪ್ರವೇಶ ಮಾಡತಕ್ಕ ಸಂದರ್ಭದಲ್ಲಿ ಪ್ರವೇಶ ದ್ವಾರದಲ್ಲಿ ನಿಂತುಕೊಂಡು ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನವನ್ನ ಜನತೆಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಬಾರದು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ತಡೆದು ದುಗ್ಗಾಟ ಆಯ್ತು. ಆ ದುಗ್ಗಾಟಾದಾಗ ಈ ಒಂದು ಇಶ್ಯೂಗಳನ್ನ ಪ್ರತ್ಯೇಕ ಬೇರೆ ಕಡೆಗೆ ತಿರುಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಬಹುಶಃ ಲೋಕಸಭೆಯಲ್ಲಿ ಆದ ಘಟನೆಯನ್ನ ಬೇರೆ ರೀತಿಯಲ್ಲಿ ಅರ್ಥ ಬರುವಂತೆ ಮಾಡಿ ಸಮಾಜವನ್ನ ಮೋಸ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಸಮಾಜದ ಬಲಿಷ್ಠ ಮತ್ತು ಮುಂದುವರೆದ ವರ್ಗ ಸಮಾಜದವರು ಯಾಕೆ ಇರ್ತಾರೆ ಅಂತ ಹೇಳಿದ್ರೆ ಇವರು ಹಿಂದಿನ ವರ್ಗ ಮತ್ತು ಬಲಿಷ್ಠ ಜಾತಿ ಉಳಿಯಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಅವರ ಜೊತೆಯಲ್ಲಿ ಇರ್ತಕ್ಕಂಥ
ಮುಖಂಡರು ಕಾರ್ಯಕರ್ತರು ಯಾರು ಅಂತ ಹೇಳಿದ್ರೆ ಬಲಿಷ್ಠ ವರ್ಗಕ್ಕೆ ಸೇರಿದವರು ಮತ್ತು ಮುಂದುವರೆದ ಸಮಾಜಕ್ಕೆ ಸೇರಿದವರು. ನೀವು ಅರ್ಥ ಮಾಡಬೇಕು, ನಿಮ್ಮ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಯಾರು, ನಿಮ್ಮ ಗ್ರಾಮದಲ್ಲಿ ಬಿಜೆಪಿ ಲೀಡರ್ಗಳು ಯಾರು, ನಿಮ್ಮ ಊರಿನಲ್ಲಿ ಬಿಜೆಪಿ ಹೆಚ್ಚು ಕಡಿಮೆ ಆ ನಾಯಕರಿಗೆಲ್ಲ ಬಲಿಷ್ಠ ವರ್ಗದ ಮತ್ತು ಮುಂದುವರೆದ ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು. ನಾವು ಇಲ್ಲಿ ಈ ಜಿಲ್ಲೆಯಲ್ಲಿ ಮತೀಯ ಸಾಮರಸ್ಯಕ್ಕೆ ಕುಂದು ತರ್ತಕ್ಕಂಥ ಕೆಲಸವನ್ನು ಮಾಡಿ ನಮಗೆ ತೊಂದರೆ ಆಗಿರ್ತೇವೆ. ಆದ್ರೆ ನಮ್ಮ ಜೊತೆ ಕಾಂಗ್ರೆಸ್ ಮತ್ತೆ ಇರ್ತಕ್ಕಂಥವರು ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಅವರು ನಮ್ಮ ಜೊತೆ ಹಳ್ಳಿಗಾಡದಲ್ಲಿ ಕೆಲಸ ಮಾಡ್ತಾರೆ. ಈ ಹೋರಾಟಗಳ ಮಧ್ಯೆ ಇದ್ದಾರೆ ಅಂತ ಹೇಳೋದನ್ನು ನೀವು ಅರ್ಥ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಕೆಲಸಗಳು ಇನ್ನೂ ಬಹಳಷ್ಟಿದೆ. ದೇವರುಗಳನ್ನು ಹೇಳ್ತೀರಿ, ಅದೇ ದೇವರು ನಿಮ್ಮ ಕಪಟವನ್ನು ಹೊರಗಡೆ ತರಿಸಿದ್ದಾರೆ ಬಂಧುಗಳೇ. ಇದರಿಂದ ಜನಗಳು ಎಚ್ಚೆತ್ತುಕೊಳ್ಳುವಂತಾಗಿದೆ. ಖಂಡಿತವಾಗ್ಲೂ ನಮ್ಮ ರಕ್ತದ ಪ್ರತಿ ಕಣಕಣದಲ್ಲೂ ಕೂಡ ನಾವು ಅಂಬೇಡ್ಕರ್ ಅವರನ್ನು ಸ್ಮರಿಸ್ತೇವೆ. ಅಂಬೇಡ್ಕರ್ ಅವರ ಜ್ಞಾನವನ್ನು ಪ್ರತಿನಿತ್ಯ ಮಾಡ್ತೇವೆ. ಖಂಡಿತವಾಗ್ಲೂ ಅಂಬೇಡ್ಕರ್ ಅವರ ಸ್ಮರಣೆ ಪ್ರತಿನಿತ್ಯ ನಮ್ಮಲ್ಲಿ ಇರುತ್ತೆ ಅನ್ನುವಂಥ ಮಾತನ್ನು ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಅದೇ ರೀತಿ ಇವತ್ತು ನೀವು ಹೇಳಿರುವಂತ ಮಾತನ್ನು ನಿಮ್ಮ ಪಕ್ಷದ ನಾಯಕರುಗಳಾಗ್ಲಿ, ನಿಮ್ಮ ಪಕ್ಷದ ರಾಜ್ಯದ ನಾಯಕರುಗಳಾಗ್ಲಿ ಅಥವಾ ಜಿಲ್ಲಾ ನಾಯಕರುಗಳಾಗ್ಲಿ ಯಾರಾದ್ರೂ ಇದ್ರೆ ಬಂದು ಅದನ್ನು ಒಪ್ಪುವಂತ ಮಾತುಗಳನ್ನಾಡ್ಲಿ, ಆವಾಗ ನೋಡುವ ಏನಾಗುತ್ತೆ ಅನ್ನುವಂಥದ್ದನ್ನು. ಅಮಿತ್ ಶಾ ಅವರಿಗೆ ಕೊಟ್ಟಿರುವಂತ ಹೇಳಿಕೆ ಸರಿ ಅನ್ನೋದಿದ್ರೆ ನೀವು ಬಂದು ಇದನ್ನು ಹೇಳಿ, ಸಾರ್ವಜನಿಕವಾಗಿ ಹೇಳಿ ಅನ್ನುವಂತ ಸವಾಲನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ. ಅಮಿತ್ ಶಾ ಅವರೇ, ನಿಮಗೆ ಇನ್ನೊಮ್ಮೆ ಕೊನೆಯ ಎಚ್ಚರಿಕೆ ಇದು. ನಿಮಗೆ ಖಂಡಿತವಾಗ್ಲೂ ನೀವು ನನ್ನ ಮಾತನ್ನು ತಿರುಚಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದೀರಿ. ಇದಕ್ಕೆ ಬದಲಾಗಿ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ರಾಷ್ಟ್ರದ ಜನರ ಕ್ಷಮೆಯನ್ನು ಕೇಳಿ. ಇಲ್ಲದಿದ್ರೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವು ಹೊರಗಡೆ ನಡಿಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಆಗ್ತಾ ಇದ್ದೇವೆ. ಇವತ್ತು ನಮ್ಮಂಥವರು ಈ ಒಂದು ದೇಶದಲ್ಲಿ ಇರುವ ಜನಗಳು ಇವತ್ತೊಂದು ಒಳ್ಳೆಯ ಹುದ್ದೆಗಳಿಗೆ, ಅದು ಯಾವುದೇ ಜಾತಿ ಧರ್ಮ ಬಿಟ್ಟು ಇವತ್ತು ಒಂದೊಂದು ಒಳ್ಳೆಯ ಹುದ್ದೆಗೆ ಸೇರಿ ಈ ದೇಶವನ್ನು ಈ ಪರಿಸ್ಥಿತಿಗೆ ತರಬೇಕು ಅಂತ ಇದ್ರೆ ಇದು ಅಂಬೇಡ್ಕರ್ ಅವರ ಕೊಟ್ಟಂತ ಈ ಒಂದು ಸಂವಿಧಾನ ಅನ್ನೋದನ್ನು ಯಾರು ಕೂಡ ಅಲ್ಲಗೆಳೆಯುವಂತಿಲ್ಲ. ಇದನ್ನು ನೀವು ಒಬ್ಬ ರಾಷ್ಟ್ರದ ಒಂದು ಗೃಹ ಮಂತ್ರಿಯಾಗಿ ಈ ಒಂದು ಕನಿಷ್ಠ ಜ್ಞಾನ ನಿಮಗೆ ಇಲ್ಲದಿರುವಂತದ್ದು ಬಹಳಷ್ಟು ಬೇಸರ ತಂದಿದೆ. ಖಂಡಿತವಾಗ್ಲೂ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಸಾಮಾಜಿಕ ನ್ಯಾಯದ ಪರವಾಗಿದ್ದಂತ ಪಕ್ಷ. ಇವತ್ತು ಕಾಂಗ್ರೆಸ್ ಪಕ್ಷದ ಏನು ನಮ್ಮ ಐಡಿಯಾಲಜಿಗಳಿದೆ, ಇದು ಅಂಬೇಡ್ಕರ್ ಬರೆದಂತಹ ಸಂವಿಧಾನಕ್ಕೆ ಅನುಗುಣವಾಗಿ ಐಡಿಯಾಲಜಿಯನ್ನು ಇಟ್ಟುಕೊಂಡಿರುವಂತಹ ಪಕ್ಷ. ಖಂಡಿತವಾಗ್ಲೂ ಅಂಬೇಡ್ಕರ್ ಅವರ ನಿತ್ಯ ಸ್ಮರಣೆ ಪ್ರತಿನಿತ್ಯ ಮಾಡುತ್ತೆ. ಆದ್ರಿಂದ ನೀವು ಹಾಡಿರುವಂತಹ ಮಾತಿಗೆ ನೀವು ರಾಷ್ಟ್ರದ ಮುಂದೆ ಕ್ಷಮೆ ಕೇಳಿ, ಇಲ್ಲದೆ ನಿಮ್ಮ ಹುದ್ದೆಯನ್ನು ತ್ಯಜಿಸಿ ಹೊರಗಡೆ ನಡೆಯಿರಿ ಅನ್ನುವಂತಹ ಒತ್ತಾಯನ್ನು ಹೇಳುತ್ತಾ ಈ ಒಂದು ಪ್ರತಿಭಟನೆ ಹೊಟ್ಟೆಗೆಟ್ಟರೆ ವಾಂತಿ ಬರ್ತದೆ. ಅದೇ ರೀತಿ ಇವರ ತಲೆಗೆಟ್ಟಿದೆ, ಇವರ ಮನಸ್ಸು ಕೆಟ್ಟು ಇಂಥ ಕೆಟ್ಟ ಮಾತು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಮೋದಿ ಅವರು ಚಹಾ ಮಾರ್ತಾ ಇದ್ರು, ಅವರು ಪ್ರಧಾನಮಂತ್ರಿ ಆಗಿ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅವರು ಚಹಾ ಮಾರಿದ್ದಾರೆ ಇಲ್ವಾ ಅಂತ ಚಹಾ ಮಾರುವವರು ಪ್ರಧಾನಮಂತ್ರಿ ಆಗುವುದಿದ್ರೆ ಅದು ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ಅಂತ ಅವ್ರು ನೆನಪಿಟ್ಕೋಬೇಕು ಅಂತ ಮಾತನ್ನು ಹೇಳುತ್ತಾ, ಇವತ್ತು ನಮ್ಮ ದಿನೇಶನ್ನ ನಮ್ಮ ಅಧ್ಯಕ್ಷಕ್ಕೆ ನಾವು ಧಕ್ಕೆ ಕೊಡುವಂತ ಕೆಲಸಕ್ಕೆ ನಾವು ಬಿಡಬಾರದು ಎಂಬ ಮಾತನ್ನು ಹೇಳುತ್ತಾ, ಇವತ್ತು ನಾವೆಲ್ಲರೂ ಜೊತೆಗೆ ಸೇರಿ ನಮ್ಮ ಸಂವಿಧಾನವನ್ನು ಉಳಿಸುವ ಕೆಲಸಕ್ಕೆ ಒಂದಾಗೋಣ ಎಂಬ ಮಾತನ್ನು ಹೇಳುತ್ತಾ ಜೈ ಭೀಮ್. ಬೀದಿಗೆ ತಂದ್ರು ಅವರ ರಾಮ ಮಂದಿರ ಕರ್ತವ್ಯ ಅಂತೇಳಿ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಚಂದ ವಸೂಲಿ ಮಾಡಿದ್ರು. ಕೊನೆಗೂ ಒಂದು ಸೋರುವ ರಾಮ ಮಂದಿರವನ್ನು ಕಟ್ಟಿದ್ರು. ರಾಮ ಮಂದಿರದಲ್ಲಿ ಬ್ರಹ್ಮ ಕಲಶೋತ್ಸವದ ಸಂದರ್ಭ ಮೋದಿ ಅವರು ಒಳಗೆ ಹೋಗ್ತಾರೆ. ಹಿಂದೂ ಧರ್ಮದಲ್ಲಿ ಬ್ರಹ್ಮ ಕಲಶ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ವಿಭಾಗದಿಂದ ನಡೆದಂತ ಈ
ನೂತನ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.